ದೇಶದಲ್ಲಿ ಮೀನುಗಾರಿಕಾ ಕಾರ್ಮಿಕರಿದ್ದು ಕಾರ್ಮಿಕರು ಮತ್ತು ನಾಡದೋಣಿ ಮಾಲೀಕರು ಸೇರಿಕೊಂಡು ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಯುಟಿ ಖಾದರ್ ಅವರೊಂದಿಗೆ ವಿಜ್ಞಾಪಿಸಿದಂತೆ ಒಂದು ರಸ್ತೆ ಮತ್ತು ಚರಂಡಿಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಕೇಳಿದ ಪ್ರಕಾರ ಅನುದಾನವನ್ನು ಒದಗಿಸಿಕೊಟ್ಟು ಈ ಭಾಗದ ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಈ ದಿನ ರಸ್ತೆಯನ್ನ ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ಕರ್ನಾಟಕ ರಾಜ್ಯದ ಅಪ್ರತಿಮ ನಾಯಕರಾದಂತ ಯುಟಿ ಖಾದರ್ ಸಾಹೇಬರಿಗೆ ಮೀನುಗಾರಿಕೆ ಮತ್ತು ಮಾಲಕರು ಮತ್ತು ಕಾರ್ಮಿಕರ ಪರವಾಗಿ ಇಲ್ಲಿ ಸ್ಥಳೀಯರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರಿ ವೇದಿಕೆ ಮೇಲಿರುವಂತ ನನ್ನ ಸಹಪಾಠಿಯಾದಂತ ಸೈಯದ್ ಬುದೀನ್ ದರ್ಗಾದ ಮಾಜಿ ಉಪಾಧ್ಯಕ್ಷರು, ಕೋಟೆಪುರದ ಪ್ರತಿಯೊಂದು ಕಾರ್ಯದಲ್ಲಿ ಮುಂಚೂಣಿ ನಾಯಕರಾದಂತಹ ಮೋನು ಇಸ್ಮಾಯಿಲ್ ರವರು, ಅದೇ ರೀತಿ ಚಾರಿಟೇಬಲ್ ಆರ್ಮಿಕ್ ಟ್ರಸ್ಟ್ ನಲ್ಲಿದ್ದಂತ ಆಸಿಫ್ ಅಬ್ದುಲ್ಲಾ ಅವರು, ಈ ಭಾಗದ ಮೀನುಗಾರಿಕೆಯ ಹಿರಿಯ ಒಬ್ಬ ಮುಖಂಡ ಅಂತ ಹೇಳ್ಬೋದು ಇಸ್ಮಾಯಿಲ್, ಅದೇ ರೀತಿ ಎಲ್ಲ ಕಾರ್ಯಕ್ರಮದ ರೂವಾರಿಯಾದಂತ ಹನೀಫ್ ಹಮ್ಮಮ್ಮಾಜಿ ಅವರು, ಅದೇ ರೀತಿ ಕಾರ್ಯದರ್ಶಿ ಘನೀಬ್ ಅವರು, ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು, ಅದೇ ರೀತಿ ಈ ಭಾಗದ ಕಾರ್ಪೊರೇಟರ್ ಅಜೀಜ್ ಅವರು, ಇಲ್ಲಿ ಸೇರಿದ ಎಲ್ಲ ನನ್ನ ಸನ್ಮಿತ್ರರಿಗೆ ಸ್ವಾಗತ ಮಾಡ್ತಾ ಈ ಭಾಗದ ಜನರಿಗೆ ಮೈಕ್ ಮುಂದೆ ನಿಂತು ನಾನೇನು ಯುಟಿ ಖಾದರ್ ಪರವಾಗಿ ಹೇಳಬೇಕಾದಂತ ಅಗತ್ಯ ಇಲ್ಲ. ಪ್ರಥಮ ಬಾರಿ 2013ರಲ್ಲಿ ಸಚಿವರಾಗಿದ್ದುಕೊಂಡು ನುಡಿದಂತೆ ನಡೆದ ವಿಧಾನಸಭೆಯಲ್ಲಿ ವೀರ ಸದನ ವೀರ ಎಂಬಂತ ಪ್ರಶಸ್ತಿಗೆ ಭಾಜನರಾಗಿ ಎಲ್ಲ ಕಟುವಾಗಿ ಟೀಕಿಸುವಂತ ವಿರೋಧ ಪಕ್ಷದ ನಾಯಕರು ಕೂಡ ಅಭಿನಂದನೆಯನ್ನು ಸಲ್ಲಿಸುವಂತ ಮೂಲಕ ನಮ್ಮ ಕ್ಷೇತ್ರಕ್ಕೆ ಒಂದು ಹೆಸರನ್ನು ನೀಡಿದಂತ ಪ್ರಮುಖ ವ್ಯಕ್ತಿ ಖಾದರ್ ಆಗಿದ್ದಾರೆ. ಇದೀಗ ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸಿದ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಏನು ಸಚಿವ ಸ್ಥಾನ ಹೋಯ್ತು, ಸ್ಪೀಕರ್ ಅಂದ್ರೆ ಏನು ಯಾವುದು ಅಂತ ಗೊತ್ತಿಲ್ಲದೆ ಏನೆಲ್ಲ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ನಾನು ಕೂಡ ಕೋಟೆಪುರದಲ್ಲಿ ಹೇಳಿದ್ದೆ, ಇದರ ಒಳಮರ್ಮ ಏನಿದೆ ಅದನ್ನು ತೋರಿಸಿಕೊಡ್ಲಿಕ್ಕೆ ಯುಟಿ ಖಾದರ್ ಅವರು ಖಂಡಿತವಾಗಿ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ. ಆ ಪ್ರಕಾರ ಈ ಕರ್ನಾಟಕ ಸರ್ಕಾರದ ವಿಧಾನಸಭೆಗೆ ಎಷ್ಟೆಲ್ಲ ಸ್ಪೀಕರ್ಗಳಿದ್ರು, ಏನೆಲ್ಲ ಇದ್ರು ಅಂತ ತಮಗೆ ತಿಳಿದಿದೆ. ಆದರೆ ಮಾನ್ಯ ಯುಟಿ ಖಾದರ್ ಅವರು ಸ್ಪೀಕರ್ ಆದ ಮೇಲೆ ಸ್ಪೀಕರ್ ಅಂದರೆ ಏನು ಅಂತ ಹೇಳುವಂತದ್ದನ್ನ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಸ್ಪೀಕರ್ ಅಂದರೆ ಇದು ಮೈಕಲ್ಲಿ ಮಾತಾಡುವಂತ. ಆ ಮೈಕಲ್ಲಿ ಮಾತಾಡಿದ ಮಾತು ರಾಜ್ಯ ಮಾತ್ರ ಅಲ್ಲ, ದೇಶ ವಿದೇಶದಲ್ಲಿ ಕೂಡ ಆ ಸ್ಪೀಕರ್ ಮಲಗಿದ್ದನ್ನು ನೋಡಿದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೆ ಸ್ಪೀಕರ್ ಸ್ಥಾನದ ಮರ್ಯಾದೆಯನ್ನ ಗೌರವವನ್ನ ತೋರಿಸಿಕೊಟ್ಟಂತ ಅಪ್ರತಿಮ ನಾಯಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹೆಚ್ಚಾಗಿ ಏನು ಮಾತಾಡದೆ ಈ ಭಾಗದ ಜನರಿಗೆ ಬೇಕಾದಂತ ಎಲ್ಲ ಸವಲತ್ತುಗಳಿಗೆ ಈಗಿನ ಅನುದಾನಕ್ಕೆ ಅನುಸರಿಸುವಾಗಿ ಬಹಳಷ್ಟು ಸಾಧನೆ ಕೆಲಸಗಳನ್ನು ಮಾಡಿ ಜನಮನ್ನಣೆಯನ್ನ ಪಡೆದಂತ ಒಬ್ಬ ರೂವಾರಿಯಾಗಿದ್ದಾರೆ. ಈ ಒಂದು ಮೀನುಗಾರಿಕೆ ವಲಯದ ಕಾರ್ಮಿಕರು ಬೇಡಿಕೊಂಡಾಗ ಈ ಒಂದು ರಸ್ತೆಯ ಬಗ್ಗೆ ಇವರಿಗೊಂದು ಅಭಿಮಾನದ ಮಾತಿದೆ. ಯಾಕೆಂತ ಹೇಳಿದ್ರೆ ಯಾರೋ ಚಕ್ರವರ್ತಿ ಸೂಲೆಬೆಲೆ ಅಂತ ಹೇಳುವಂತವರು ಏನೋ ಒಂದು ಮಾತು ಹೇಳಿದ್ದಾರಂತೆ. ಕಾಂಗ್ರೆಸ್ನವರು
ವಿದೇಶದಲ್ಲಿಟ್ಟಂತಹ ಹಣವನ್ನು ತಂದ್ರೆ ನಾವು ಚಿನ್ನದ ರಸ್ತೆಯನ್ನು ಮಾಡ್ತೇವೆ ಅಂತೇಳಿ, ನಾವು ಯಾವುದೇ ಹಣವನ್ನು ತರದೆ ಚಿನ್ನದ ಮಾದರಿಯ ರಸ್ತೆಯನ್ನ ನಮ್ಮ ಶಾಸಕರು ಮಾಡಿದ್ದಾರೆ ಅಂತ ಹೇಳುವ ಮಾತು ಹನೀಫ್ ಮತ್ತು ಸಂಗಡಿಗರು ಹೇಳುವಾಗ ನಿಜವಾಗಿಯೂ ಬಹಳ ಸಂತೋಷ ಆಗ್ತಾ ಇದೆ. ಅದಕ್ಕೋಸ್ಕರ ಚಿನ್ನದ ಲೇಪನವನ್ನ ಇಲ್ಲಿ ಕೂಡ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ನಾನು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡುವಂತದ್ದು, ಈ ಭಾಗದ ಬೇಡಿಕೆಗೆ ಅನುಸಾರವಾಗಿ ತಾವು ಒಂದು ಮೀನುಗಾರಿಕೆ ಧಕ್ಕೆಯನ್ನ ಘೋಷಣೆ ಮಾಡಿದ್ದೀರಿ. ಆ ಕಾರ್ಯ ಆದಷ್ಟು ಶೀಘ್ರದಲ್ಲಿ ಆಗುವಂತೆ ತಮ್ಮ ಪ್ರಯತ್ನ ಮುಂದುವರಿಯಬೇಕು. ಇವರ ಬೇಡಿಕೆಯಂತೆ ಇಲ್ಲಿ ಚರಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟು ತಾವು ಈಗಾಗಲೇ ವೀಕ್ಷಿಸಿದಂತ ಆ ದೋಣಿಗಳ ಬಲೆಯನ್ನು ಮೇಲಕ್ಕೆತ್ತಿ ಅವರ ಕೆಲಸವನ್ನು ಮಾಡಲಿಕ್ಕೆ ಬೇಕಾಗಿ ಏನು ಅದಕ್ಕೆ ದಿಂಡೆ ಬೇಕು, ಏನು ಪ್ಲಾಟ್ಫಾರ್ಮ್ ಬೇಕು, ಅದರ ಕೆಲಸವನ್ನು ಕೂಡ ತಾವುಗಳು ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡು, ವಿಶೇಷವಾಗಿ ಇಲ್ಲಿ ನಿಂತು ಮಾತಾಡಿದಾಗ ಕೆಲವರಿಗೆ ಅಸಹ್ಯ ಆಗಬಹುದು, ನನ್ನ ಮೇಲೆ ಕೋಪನೂ ಬರ್ಬೋದು. ಯಾರಿಗೆ ಏನು ಆದ್ರೂ ಕೂಡ ಪರವಾಗಿಲ್ಲ. ಉಳ್ಳಾಳದ ಅಭಿವೃದ್ಧಿಗೆ ಬೇಕಾಗಿ ಈ ಉಳ್ಳಾಳಕ್ಕೆ ಒಂದು UGD ಪ್ರೋಗ್ರಾಮ್ ಅನ್ನ 65 ಕೋಟಿಯಲ್ಲಿ ಪ್ರಾರಂಭಿಸಿ ಕಡೆಗೆ ಕೊನೆ ಹಂತ ತಲುಪುವಾಗ ಕಾಮಗಾರಿ ಸ್ಥಗಿತಗೊಂಡು ಸರ್ಕಾರದ ವಿರುದ್ಧ ಸುಮ್ಮನೆ ಇಲ್ಲದಂತ ಅಪವಾದಗಳನ್ನು ಮಾಡ್ತಾ ಇದ್ದದನ್ನು ನಾವು ಕಾಣ್ತಾ ಇದ್ದೇವೆ. ಕೇವಲ ಒಂದೆರಡು ಬೃಹತ್ ಉದ್ಯಮಿಗಳ ಅವರ ಲಾಭಕ್ಕೋಸ್ಕರವಾಗಿ ಇದನ್ನು ಇವತ್ತು ಮೂಲ ಗುಂಪು ಮಾಡಿಕೊಂಡು ಸ್ಥಗಿತ ಆಗುವಂತ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ದಯವಿಟ್ಟು ಜನರ ನಾವು ನಿಮ್ಮ ಮುಂದೆ ಬಂದು ಕೇಳುವುದಕ್ಕಿಂತ ಮೊದಲು, ಪ್ರತಿಭಟನೆ ಮಾಡುವುದಕ್ಕಿಂತ ಮೊದಲು ಅದರ ಏನು ತೊಡಕುಗಳಿದೆ ಆ ತೊಡಕುಗಳ ಬಗ್ಗೆ ನಮಗೆ ತಿಳಿಸಿದರೆ ಖಂಡಿತವಾಗಿಯೂ ಆ ಬಗ್ಗೆ ನಾವು ಅದರ ಬಗ್ಗೆ ಪ್ರಯತ್ನಿಸಲಿಕ್ಕೆ ತಮ್ಮೊಂದಿಗೆ ನಾವು ಇದ್ದೇವೆ. ಆ ಒಂದು UGD ಕೆಲಸವನ್ನ ಮಾಡಿಕೊಟ್ಟು ಉಳ್ಳಾಳದಲ್ಲಿ UGD ಬಂತು ಅಂತ ಹೇಳುವ ನೆಪದಲ್ಲಿ ಹಲವಾರು ಬೃಹತ್ ಫ್ಲಾಟ್ಗಳು ಇಲ್ಲಿ ಸಂಕೀರ್ಣಗಳು ಪ್ರಾರಂಭವಾಗಿ ಇವತ್ತು ಬಹಳಷ್ಟು ಕಷ್ಟ ನಷ್ಟವನ್ನು ಅನುಭವಿಸಿ ಆರೋಗ್ಯಕ್ಕೆ ತೊಂದರೆ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ತಾವು ದಯವಿಟ್ಟು ತಾವು ಮನಸ್ಸು ಮಾಡಿದರೆ ಎಂತ ಕಠಿಣ ಶ್ರಮದಿಂದಲಾದರೂ ಕೂಡ ನಮ್ಮ ಈ ಕೆಲಸವನ್ನು ಮಾಡಿಕೊಟ್ಟು ತಾವು ತಮ್ಮ ಹೆಸರನ್ನ ಉಳಿಸಿಕೊಡ್ಬೇಕು, ನಮ್ಮ ಊರಿನ ಜನತೆಗೆ ಸಹಕಾರ ಮಾಡಬೇಕು ಎಂದು ಕೇಳಿಕೊಂಡು, ತಮ್ಮ ಏನು ಕುಡಿಯುವ ನೀರಿನ ಯೋಜನೆ ಬೃಹತ್ತಾಗಿ ನಡೀತಾ ಇದೆ. ಆದರೆ ನಮ್ಮಂತಹ ಮಿಲ್ಲತ್ ನಗರ ಅನೇಕ ಪ್ರದೇಶಗಳಲ್ಲಿ ಬಹಳಷ್ಟು ಕುಡಿ ನೀರಿನ ತೊಂದರೆ ಇರುವುದರಿಂದ ತಮ್ಮನ್ನು ಬೇಡಿ ಮಾಡಿದಾಗ ಇನ್ನೂ 1.5 ವರ್ಷ ಬೇಕು ಅಂತ ಹೇಳಿದಿರಿ. ಅದನ್ನೊಂದು 6 ತಿಂಗಳಿಗಾದರೂ ಆಗುವಾಗೆ ಮಾಡಿ ಆದಷ್ಟು ಬೇಗ ನಮಗೆ ಶುದ್ಧ ಕುಡಿಯುವ ನೀರು ಉಳ್ಳಾಳದ ಜನತೆ ಕುಡಿಯುವ ಹಾಗೆ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡು ತಮ್ಮನ್ನು ಮಗದೊಮ್ಮೆ ಸ್ವಾಗತಿಸಿ ನಮ್ಮೆಲ್ಲರ ಬೇಡಿಕೆಗಳನ್ನು ತಾವು ಪೂರೈಸ್ತೀರಿ ಅಂತ ನಂಬಿಕೆಯೊಂದಿಗೆ ಮಾತಿಗೆ ಪೂರ್ಣ ವಿರಾಮ ಆಗ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಒಂದು ಕಾಂಕ್ರೀಟೀಕರಣದ ಉದ್ಘಾಟನಾ ಸಭೆಯಲ್ಲಿ ಉಪಸ್ಥಿತರು ಇದ್ದು ಅಧ್ಯಕ್ಷತೆ ವಹಿಸಿ ಈಗ ತಾನೇ ಮಾತಾಡಿದಂಥ ದರ್ಗದ ಅಧ್ಯಕ್ಷರು, ನಗರ ಮಂಡಲದ ಮಾಜಿ ಅಧ್ಯಕ್ಷರಾಗಿರುವಂಥ ದರ್ಗಾ ಸಮಿತಿಯ ಮಾಜಿ ಅಧ್ಯಕ್ಷರಾದಂತಹ ರಶೀದ್ ಅಕ್ಕನವರೇ, ಉಪಾಧ್ಯಕ್ಷ ಆಗಿದ್ದಂತಹ ಮೋನಕ್ಕನವರೇ, ನಮ್ಮ ಈ ನಾಡದೋಣಿ ಬೋರ್ಡ್ನ ಅಧ್ಯಕ್ಷರು, ಸನ್ಮಿತರು, ಸಾಮಾಜಿಕ ಮುಖಂಡರಾಗಿರುವಂಥ ಹನೀಫ್ರವರೇ, ಇಸ್ಮಾಯಿಲ್ ಅಕ್ಕನವರೇ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಸಾಜೀರ್ ಅವರೇ, ದರ್ಗಾ ಸಮಿತಿಯ ಮಾಜಿ ಉಪಾಧ್ಯಕ್ಷರಂಥ ಆಸಿಫ್ರವರೇ, ಸ್ಥಳೀಯ ಜನಪ್ರಿಯ ಕಾರ್ಪೊರೇಟರ್ ಆಗಿರುವಂಥ ಅಜೀಜ್ ಅವರೇ, ನಮ್ಮ ಕಾರ್ಯದರ್ಶಿ ಗನೀರ್ ಅವರೇ, ಶಮೀರ್ ಅವರೇ, ಅದೇ ರೀತಿ ಇಸ್ಮಾಯಿಲ್ ಅವರೇ, ಸಿದ್ದಿಕ್ ಮತ್ತು ಆತ್ಮೀಯರ ಸ್ಪೋರ್ಟ್ಸ್ ಮ್ಯಾನ್ ಸಿದ್ದಿಕ್ ಮತ್ತು ನಮ್ಮ ಅಂಗನವಾಡಿಯ ಶಾಲೆಯ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆಯ ಅಧಿಕಾರಿ ವರ್ಗದವರು, ಇಲ್ಲ ಹಿರಿಯರೇ, ಜಾಸ್ತಿ ಹೆಚ್ಚನ್ನು ಮಾತಾಡಲಿ ಹೋಗುದಿಲ್ಲ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಬೇಡಿಕೆ ಏನಿತ್ತ ಆ ಬೇಡಿಕೆ ನಾವು ಈಡೇರಿಸಿ ಕೊಟ್ಟಿದ್ದೇವೆ. ನಮ್ಮೆಲ್ಲರ ಉದ್ದೇಶ ಏನಂತ ಹೇಳಿದರೆ, ನೀವೆಲ್ಲರೂ ಕೂಡ ಶ್ರಮಜೀವಿಗಳು. ಇದರಲ್ಲಿ ಮೀನುಗಾರಿಗೆ ಆ ಜಾತಿ ಈ ಜಾತಿ ಅಂತಿಲ್ಲ, ಎಲ್ಲ ಮೀನುಗಾರರು ಒಂದೇ ಜಾತಿ ಮೀನುಗಾರರ ಕಮ್ಯುನಿಟಿ, ಸಾಹಸಿಗರು. ಬಹುಶಃ ಕಡಲು ಮತ್ತು ನದಿಯ ನೀರಿನಲ್ಲಿ ಬಹುಶಃ ಇವತ್ತು ಆ ಸಾಹಸಮಯವಾಗಿ ಜೀವನ ಮಾಡಿಕೊಂಡು ಸ್ವಾಭಿಮಾನ ಬದುಕು ಕಟ್ಟಿಕೊಂಡು ತನ್ನ ಕುಟುಂಬವನ್ನು ಸಾಕಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವ ದೊಡ್ಡ ಮಟ್ಟದ ಸಾಹಸಿಗಳು ಮತ್ತು ಸ್ವಾಭಿಮಾನ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮ್ಮ ಈ ಶ್ರಮದ ಬಗ್ಗೆ, ನಿಮ್ಮ ಸಾಹಸ ಜೀವನದ ಬಗ್ಗೆ ನಾನು ವಿಶೇಷವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿ, ನಿಮ್ಮ ಶ್ರಮದ ಬಗ್ಗೆ ನಮ್ಗೆ ಕೂಡ ವಿಶೇಷ ಗೌರವ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಎರಡನೇದು, ಈ ಹಂತ ಹಂತವಾಗಿ ಇವತ್ತು ಅಭಿವೃದ್ಧಿ ಆಗ್ತಾ ಹೋಗುವಂಥ ವಿಚಾರ ಇವತ್ತಾಗಿದೆ. ನಾನು ಹಿಂದೆ ಕೂಡ ಹೇಳಿದ್ದೇನೆ, ಹಂತವಾಗಿ ಕೂಡ
ನಾವು ಅಭಿವೃದ್ಧಿ ಆಗ್ತದೆ. ಈಗ ಇಡೀ ಉಳ್ಳಾಲ ಕ್ಷೇತ್ರ ಮತ್ತು ಅದು ಕೋಟೆಪುರ ಮತ್ತು ಕೋಡಿ ಸೇರಿ, ಕೋಟೆಪುರ ಮತ್ತು ಕೋಡಿಯನ್ನು ಬಿಟ್ಟು ಅದು ಉಳ್ಳಾಲ ಕ್ಷೇತ್ರ ನಮ್ಮನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕೋಡಿ ಮಧ್ಯನೇ ಅದು ಉಳ್ಳಾಲ ಕ್ಷೇತ್ರ ಕಂಪ್ಲೀಟ್ ಆಗುವಂಥ ಒಂದು ವಿಚಾರ. ಸೊ ಇಲ್ಲಿಂದಲೇ ನಾವು ಇವತ್ತು ಅಭಿವೃದ್ಧಿ ಹೋಗುವಂಥ ಒಂದು ಹಲವಾರು ಕೆಲಸ ಕಾರ್ಯ ಮುಂದೆ ತಗೊಂಡು ಹೋಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಬಹುತೇಕ ಏನೆಲ್ಲ ಇಲ್ಲಿ ಕೆಲಸ ಹೇಳಿದ್ದೇವೆ, ಬಹುತೇಕ ಎಲ್ಲ ಕೆಲಸ ಕೂಡ ಆಗಿದೆ. ಒಂದೆರಡು ಕೆಲಸ ಬಾಕಿ ಇದೆ. ನಾಳೆ ನಾಡಿದ ಕೆಲಸವನ್ನೆಲ್ಲ ಇವತ್ತು ಪ್ರಾರಂಭ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ಜೆಟ್ ಇಲ್ಲಿ ಸ್ಯಾಂಕ್ಷನ್ ಆಗಿದೆ, ಲ್ಯಾಂಡ್ ಅಂತ ತಕ್ಕದಲ್ಲಿ ಅದೊಂದು ಖಂಡಿತವಾಗಿ ಮಾಡ್ತೇವೆ. ಈ ಮಧ್ಯದಲ್ಲಿ ನಾವು ಬ್ರಿಡ್ಜ್ನ ದೊಡ್ಡ ಮಟ್ಟದ ಅಂದರೆ ನೀವು ಯಾರು ಕೂಡ ಕೇಳಲಿಲ್ಲ, ನೀವು ಕೇಳದಿದ್ದರೂ ಕೂಡ ಈ ಊರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ನಾನೇ ಯೋಜನೆ ಮಾಡಿ ನಾನೇ ಸ್ಯಾಂಕ್ಷನ್ ಮಾಡಿ ನೀವು ಸ್ಪೀಕರ್ ಮಾಡಿದ ಕಾರಣ ಅದು ಇವತ್ತು ಆಯ್ತಿಲ್ಲ. ಅದು ಕನಮನಸ್ಸಿನಲ್ಲಿ ಯಾರು ಕೂಡ ನೀವು ಎನಿಸಿದ್ವಲ್ಲ, ಅದು ಆಗುವಂಥ ವಿಚಾರವಲ್ಲ. ಇಡೀ ದೇಶದಲ್ಲಿ ಒಂದು ಹೈವೇಯನ್ನು ಬಿಟ್ಟು ಎಲ್ಲಿ ಹೋದರೂ ಕೂಡ ಹೈವೇಲಿ ಮಾತ್ರ ಇಂಥ ಬ್ರಿಡ್ಜ್ ಸಿಗ್ತದೆ ಹೊರತು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮ ಸಂಪರ್ಕ ಮಾಡಲಿಕ್ಕೆ 250 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆದ ಇತಿಹಾಸ ಎಲ್ಲಿಯೂ ಕೂಡ ಇಲ್ಲ. ಪ್ರಮುಖ ಇದು ಬರೀ 2 ಗ್ರಾಮವನ್ನು ಸಂಪರ್ಕಿಸುವಂಥದ್ದು ಹೈವೇ ಬಿಟ್ಟು. ಬೇರೆಲ್ಲ ಕಡೆ ಹೈವೇಲಿ ಮಾತ್ರ ಸಿಗ್ತಾ ಹೊರತು ಒಂದು ಊರಿಂದ ಊರಿಗೆ ಸಿಗ್ಲಿಕ್ಕಿಲ್ಲ. 250 ಕೋಟಿ ರೂಪಾಯಿ ಮತ್ತೆ ಅದಕ್ಕೆ ಇನ್ನೂ ಅಡಿಷನಲ್ 30 ಕೋಟಿ ಅದೊಂದು ಮಾದರಿಯಾಗಿ ಅದನ್ನು ನಿರ್ಮಾಣ ಮಾಡಲಿಕ್ಕೆ 95% ಆಗ್ತಾ ಬಂದಿದೆ. ಇನ್ನು 5% ಸ್ಟೇಜಲ್ಲಿದೆ. ನೀವೆಲ್ಲ ದುವಾ ಮಾಡಿ ಆಶೀರ್ವಾದ ಮಾಡಿ. ಆದರೆ ಅದು ಬಹುಶಃ ಇವರನ್ನು ಇಡೀ ಡೆವಲಪ್ಮೆಂಟ್ ಅನ್ನು ಕಂಪ್ಲೀಟ್ ಚಿತ್ರಣ ಬದಲಾವಣೆ ಮಾಡುವಂತಾಗಿ ಏನು ಬಹುಶಃ ಹೈವೇ ಬರುವಂತ ಮುಂಚೆ ನಮ್ಮೆಲ್ಲ ಉದ್ದೇಶ ಏನಂತ ಹೇಳಿದ್ರೆ, ಯಾಕೆ ಅದನ್ನು ಮಾಡಿದೆ ಅಂತ ಹೇಳಿದರೆ, ಹೈವೇ ಬರುವ ಮುಂಚೆ ಕೋಟೆಪುರದ ವೈಭವ ಏನಿತ್ತ ಅದೇ ವೈಭವವನ್ನು ಮತ್ತೆ ಇಲ್ಲಿ ತರಬೇಕೆಂಬ ನಮ್ಮ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಹೈವೇ ಆಗುವ ಮುಂಚೆ ಎಲ್ಲರೂ ಕೂಡ ಕೋಟೆಪುರ ಕೋಡಿಗೆ ಬಂದೆ ಎಲ್ಲ ಗಾಡಿ ವ್ಯಾಪಾರ ವಸ್ತು ಎಲ್ಲ ಸರಕು ಮಂಗಳೂರಿಂದ ಇಲ್ಲಿಗೆ ಬಂದು ಇಲ್ಲಿಂದ ಗಾಡಿಯಲ್ಲಿ ವೆಹಿಕಲ್ ಕೇರಳಕ್ಕೆ. ಅದಕ್ಕೆ ಮಂಗಳೂರು ಚೆರುವತ್ತೂರು ರಸ್ತೆ ಇದಕ್ಕೆ ಯಾಕಿತ್ತು ಅಂತ ಹೇಳಿದರೆ, ಚೆರುವತ್ತೂರು ತನಕ ಇಲ್ಲಿಂದಲೇ ಅದಕ್ಕೆ ಹೊಸರೇ ಇತ್ತು ಮಂಗಳೂರು ಚೆರುವತ್ತೂರು ರಸ್ತೆ ಕೇರಳಕ್ಕೆ ಹೋಗುವಂಥದ್ದು. ಅಂದರೆ ಹೈವೇ ಇರಲಿಲ್ಲ, ಇದೇ ರೋಡ್ ಇದ್ದದ್ದು. ಇಲ್ಲಿ ಬಂದು ಬಾರ್ಜಲ್ಲಿ ಹೋಗ್ಬೇಕು, ಬಾರ್ಜಲ್ಲಿ ಬರಬೇಕು. ಅದು ಮತ್ತೆ ಅದೇ ವೈಭವ ಇಲ್ಲಿ ಬಂದು ಸಿಕ್ಕುವಂಥ ಅದಕ್ಕಿಂತ ಚೆನ್ನಾಗಿ ಇವತ್ತು ಆಗ್ತದೆ. ನಮ್ಮ ಉಳ್ಳಾಲದವರು ಮಂಗಳೂರಿನವ್ರು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರು ಕೂಡ ಇಲ್ಲಿಗೆ ಬಂದು ಇದನ್ನು ನೋಡಿ ಹೋಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ನಮ್ಮ ಡಿಲಿಮಿಟೇಷನ್ ಆಯಿತು. ಡಿಲಿಮಿಟೇಷನ್ ಅಂದ್ರೆ ಉಳ್ಳಾಲದ ಹೆಸರೇ ಹೋಗಿತ್ತು. ಉಳ್ಳಾಲದ ಹೆಸರು ಕೂಡ ಇರಲಿಲ್ಲ, ಮಂಗಳೂರು ಕ್ಷೇತ್ರ ಅಂತ ಇತ್ತು. ನಾನು ಭಾಳಷ್ಟು ಒತ್ತಾಯ ಮಾಡಿದೆ ಅವಾಗ, ಇಲ್ಲ ನಮಗೆ ಇತಿಹಾಸ ಪ್ರಸಿದ್ಧದ ಉಳ್ಳಾಲ ಹೆಸರನ್ನು ಬಿಡಬೇಡಿ, ಉಳ್ಳಾಲ ಒಂದು ಇಲ್ಲ ನಮಗದು ಮಂಗಳೂರು 1, ಮಂಗಳೂರು 2, ಮಂಗಳೂರು 3 ಅಂತ ಹೇಳಿ ನಿಮ್ಮ 2 ವರ್ಷ ಉಳ್ಳಾಲದ ಹೆಸರು ಎಲ್ಲಿ ಕೂಡ ಬರ್ತಿಲ್ಲ, ಎಲ್ಲ ಮಂಗಳೂರು ಅಂತ ಬರ್ತಿತ್ತು. ಅದಕ್ಕಾಗಿ ನಾನು ಹಠದಲ್ಲಿ ಕೂತ್ಕೊಂಡೆ, ಬಹುಶಃ ಉಳ್ಳಾಲ ತಾಲೂಕನ್ನೇ ಮಾಡಿ ಉಳ್ಳಾಲ ತಾಲೂಕು ಅಂತ ಹೆಸರಿಟ್ಟು ಉಳ್ಳಾಲದ ಹೆಸರು ಕೂಡ ಶಾಶ್ವತವಾಗಿ ರೆಕಾರ್ಡ್ನಲ್ಲಿ ನಿಲ್ಲುವಂಥ ವಿಚಾರ ಇವತ್ತು ಇಲ್ಲದೆ ಮರೆತಿದ್ದು. ನಾನು ತಾಲೂಕು ಮಾಡಿದ ಮಂಗಳೂರು ಗ್ರಾಮಾಂತರ ಜಿಲ್ಲೆ, ಮಂಗಳೂರು ಗ್ರಾಮಾಂತರ ಅಲ್ಲ, ಅದು ಉಳ್ಳಾಲ ತಾಲೂಕೇ ಆಗಬೇಕು. ಉಳ್ಳಾಲದ ಹೆಸರು ಉಳಿಬೇಕಂತೇಳಿ ಬಹುಶಃ ಅದನ್ನು ನಾವು ಇವತ್ತು ನಿರ್ಮಾಣ ಮಾಡಿಕೊಟ್ಟು ಉಳ್ಳಾಲ ಅದು ಕೂಡ ನೀವು ಯಾರು ನಿಲ್ಲಿಸಲಿಲ್ಲ. ಒಂದು ಬೇಡಿಕೆ, ಒಂದು ಅಪ್ಲಿಕೇಶನ್ ಕೂಡ ನೀವು ಕೊಡಲಿಲ್ಲ ನನಗೆ ಬಂದು ನೀವು ತಾಲೂಕು ಮಾಡಿ ಅಂತ ಯಾರು ಕೇಳು ಕೂಡ ಇವೆಲ್ಲ ಕೇಳದೆ, ಯಾವುದೇ ಒಂದು ರೆಕಮೆಂಡೇಶನ್ ಇಲ್ಲದೆ, ತಾಲೂಕು ರೆಕಮೆಂಡೇಶನ್ ಇಲ್ಲ, DC ಇಲ್ಲ, ಮತ್ತು ಯಾರು ನೇರವಾಗಿ ಕ್ಯಾಬಿನೆಟ್ ಮುಖಾಂತರ ಏನೋ ತಾಲೂಕಲ್ಲಿ ಇತಿಹಾಸದಲ್ಲಿ ಆಗಿದ್ದರೆ ಅದು ಉಳ್ಳಾಲ ಮಾತ್ರ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಯಾವುದಲ್ಲಿ ನೀವು ಸಾಧ್ಯವಿಲ್ಲ ಅಂತ ಎನಿಸಿದ್ದೀರಾ ಅದನ್ನೆಲ್ಲ ಸಾಧ್ಯನಾಗಿ ಮಾಡಿದ್ದೇವೆ. ನಿಮಗೆ ಮತ್ತು ಯಾವುದು ಬೇಕು ಅದು ಆಟೋಮ್ಯಾಟಿಕ್ ನಾವು ಕೊಡ್ತೇವೆ. ಅದಕ್ಕಾಗಿ ಬಹುಶಃ ಈ ಒಂದು ವಿಚಾರವನ್ನು ನಾನು ಪ್ಲ್ಯಾನ್ ಮಾಡಿ ಚೆನ್ನಾಗಿ ಅದನ್ನು ಮಾಡ್ತೇನೆ. ನೀವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ ವಿಚಾರ ಇವತ್ತು ಆಗಲಿ. ನಮಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಮುತುವರ್ಜಿ ವಹಿಸಿ, ನೀವು ಮೀನುಗಾರರಂತೇಳಿ ಮಕ್ಕಳು ಕೂಡ ಅಲ್ಲಿಗೆ ಬರಬಾರ್ದಲ್ಲ, ಅದಕ್ಕಿಂತ ಅದು ಇಂಜಿನಿಯರ್ ಡಾಕ್ಟರ್ ಹಾಕುವಂಥ ಕನಸನ್ನು ಕಾಣಬೇಕು. ನೀವು ಕೂಡ ಈಗ ಮೀನುಗಾರ ಅಂತ ಮುಂದೆ ಬೋಟು ತೆಗೆಯೋರಾಗಬೇಕೀಗ ಸಿದ್ದಿಕನಾಗೆ. ಇದರಲ್ಲಿ ಮೀನಲ್ಲಿ ಹೋಗೋದಲ್ಲ, ನೀವು ಬೋಟು ಮಾಲೀಕರಾಗಬೇಕು. ಅದು ಬೇಕಾದೆಂದು ಸೊಸೈಟಿ ಒಬ್ಬನಿಗಾಗದಿದ್ದ ಒಂದು 10 ಜನ ಕೋಆಪರೇಟಿವ್ ಸೊಸೈಟಿ ಮಾಡಬೇಕು. ಕೋಆಪರೇಟಿವ್ ಸೊಸೈಟಿ ಮುಖಾಂತರ ನೀವು ಕೋಆಪರೇಟಿವ್ ಸೊಸೈಟಿ ಅದರ ಮುಖಾಂತರ ಬೋಟು ಖರೀದಿಸಬೇಕು. ಆದ ಕಾರಣ ನಾನು ನಿಮಗೆಲ್ಲರಿಗೂ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ಮತ್ತು ಸೌಹಾರ್ದತೆಗೆ ವಿಶೇಷ ಒತ್ತನ್ನು ಕೊಡಬೇಕು. ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಬಹುಶಃ ಇವತ್ತು ಒಂದೇ ತಾಯಿಯ ಮಕ್ಕಳ ರೀತಿ ಇವತ್ತು ಜೀವನ ಮಾಡೋದು ಅವಕಾಶ ಆಗಬೇಕು. ಎಲ್ಲಿ ಕೂಡ ದ್ವೇಷ ಮತ್ತು ದುಶ್ಚಟ ಎಲ್ಲಿಯೂ ಕೂಡ ಇರಬಾರ್ದು. ನಾವು ಇಡೀ ಉಳ್ಳಾಲದ ಎಲ್ಲ ಜಾತಿಯಲ್ಲೆಲ್ಲ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಮಾಡುವಂಥ ವಿಶೇಷ ಮನೋಭಾವನ ಹಮ್ಮಿಕೊಳ್ಳೋ ಅವಕಾಶ ಆಗಬೇಕು. ಆದರೆ ಮೀನುಗಾರರು ಒಂದು ಜಾತಿ, ಅದೆಲ್ಲ ಧರ್ಮದ ಇರ್ಬೋದು, ಅದು ನಿಮ್ಮದೇ ಒಂದು ಕಮ್ಯುನಿಟಿ, ಮೀನುಗಾರರ ಕಮ್ಯುನಿಟಿ. ನೀವು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಒಬ್ಬರಿಗೆ ಪ್ರೋತ್ಸಾಹ ಕೊಟ್ಟು ಹೇಳಿಕೊಳ್ತಾ ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ ಮತ್ತು ದೇವರ ಹೆಸರು ಇದನ್ನು ಉದ್ಘಾಟಿಸ್ತೇನೆ. ನಿಮಗೆಲ್ಲರಿಗೂ ನನ್ನ ವಿಶೇಷ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಈ ಯುವಕ ಮಿತ್ರರು ಕಳೆದ ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡಿ ಒಂದು
ಡ್ಯಾಮ್ಲೆಸ್ ದೋಣಿ ಮಾಡಲಿಕ್ಕೆ ಇದು ಮಾಡಿದ್ದಾರೆ. ಅದು ಆರ್ಥಿಕ ವ್ಯವಸ್ಥೆಯಿಂದ ಕುಂಠಿತಗೊಂಡು ಬಾಕಿಯಾಗಿದೆ. ಯಾರೋ ಒಬ್ಬರು ದಾನಿ 8 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ಅವರು ಸುಮ್ಮನೆ ಒಂದು ಕಾಟಾಚಾರಕ್ಕೆ ಬೆಂಬಲ ನೀಡಿದ್ದಾರೆ ಅಂತ ಹೇಳೋ ಮಾತು ಕೇಳಿ ಬಂದೆ. ಇವಾಗ ತಾವು ಕೂಡ 2 ಇಂಜಿನ್ ಕೊಡ್ತೀರಿ ಅಂತ ಹೇಳಿದಿರಂತೆ. ಆ ಇಂಜಿನ್ ಅನ್ನು ಒದಗಿಸಿಕೊಟ್ಟು ಬರುವ ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ತಾವು ಸಹಕರಿಸಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ರಫೀಕ್ ಅವರು ಉಮ್ರ ಹೋಗಿದ್ದಾರೆ, ಇವರೆಲ್ಲ ಗುರು. ಅವ್ರಿಗೆಲ್ಲ ಈಗ ಅಲ್ಲಿ ಅವ್ರು ಮುಟ್ಟಿ ಸುಖದ ಬರ್ಲಿಕ್ಕೆ ನಾವೆಲ್ಲ ದುವಾ ಮಾಡುವ, ಮತ್ತೆ ಅಲ್ಲಿ ಹೋಗಿ ನಮಗೆ ಖಂಡಿತ ದುವಾ ಮಾಡ್ದೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲ, ಬಹುಶಃ ಇದು ಕೋಟೆ ಪರ ಅಭಿವೃದ್ಧಿ ಅಂತ ಪ್ರದೇಶ ಇವತ್ತು ಆಗಿದೆ. ಈಗಾಗಲೇ ಯಾವುದೆಲ್ಲ ಬೇಡಿಕೆ ಇದೆಯಾ ಇವತ್ತು ಹಂತ ಹಂತವಾದನ್ನು ನಿರ್ವಹಿಸ್ತೇವೆ. ಮತ್ತು ಬೇಡಿಕೆ ಮತ್ತು ಪೂರೈಕೆ ಅದು ನಿರಂತರ. ನಾವು ಟೀ ಕುಡ್ದಾಗೆ ಡೈಲಿ ಬೆಳಿಗ್ಗೆ ಎದ್ದು ನಾವು ಚಾ ಒಂದು ದಿವಸ ಕುಡಿದ್ರೆ ಆಗುದಿಲ್ಲ. ಹಾಗೆ ಬೇಡಿಕೆ ನಿರಂತರ ಬರ್ತಾ ಇರ್ತದೆ. ಬಂದಾಗ ಅದು ಬೇಡಿಕೆ ನಾವು ಈಡೇರಿಸ್ತಾ ಒಂದೊಂದು ಬೇಡಿಕೆ ಈಡೇರಿಸ್ತಾ ಹೋಗ್ತೇವೆ. ನಮಗೇನಿದೆ ಈ ಊರವರೆಲ್ಲ ಸಂತೋಷದಿಂದ ಖುಷಿಯಿಂದ ಇರಬೇಕು. 1 ಪ್ರೋಗ್ರಾಮ್ ಅಲ್ಲ, ಮೀನುಗಾರರ ಬೇಡಿಕೆ ಅದೇನು ಮೀನುಗಾರ ಬೇಡಿಕೆ. ನಾವು ಈಗಾಗಲೇ ಜಟ್ಟಿಗೆ 4 ಕೋಟಿ ಸ್ಯಾಂಕ್ಷನ್ ಆಗಿದೆ, 6.5 ಕೋಟಿ. ಪ್ಲಾನ್ ಕೂಡ ಮಾದರಿಯಾದ ಪ್ಲಾನ್ ಕೂಡ ಆಗಿದೆ. ಅದರ ಸ್ಥಳದ ಬಗ್ಗೆ ಇವತ್ತು ಆ ಒಂದು ಪರಂಬೋಕಾದ ಕಾರಣ ಪರ್ಮಿಷನ್ ಕೇಳಿದ್ದಾರೆ. ಅದನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ಮತ್ತು ಇಲ್ಲಿ ಕೂಡ ಈ ನಮ್ಮ ನಾಡು ದೋಣಿ ಏನಿದೆಯಾ ಈ ಕಡೆಗೆ ಅದನ್ನು ನಿಲ್ಲಿಸಲಿಕ್ಕೆ ಬೇಕಾಗುವಂಥ ಕನಿಷ್ಠ ಮಟ್ಟದ ಮೂಲಭೂತ ಸೌಕರ್ಯ ಒದಗಿಸಿ ನಾನು ಕೊಡ್ತೇನೆ.